ಈ ಅದೃಷ್ಟ ಅನ್ನುವಂಥದ್ದು ಯಾವಾಗ ಹೇಗ್ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಈ ಒಂದು ಘಟನೆ, ಈ ಒಂದು ಕತೆ ನಿಜವೂ ಕೂಡ ಒಂದು ರೋಚಕವಾಗಿರುವಂತಹ ಸ್ಫೂರ್ತಿಯ ಕತೆ. ಯಾಕಂದ್ರೆ ರಿಯಾಲಿಟಿ ಶೋನಲ್ಲಿ, ಇಂಡಿಯನ್ ಐಡಲ್ ನಲ್ಲಿ ಸೋತಂತಹ ಹೆಣ್ಮಗಳು, ಸಣ್ಣ ಹುಡುಗಿ, 25 ವರ್ಷ ಪ್ರಾಯದ ಹುಡುಗಿ ಇದೀಗ ಬಿಹಾರದ ಅತಿ ಕಿರಿಯ MLA ಆಗಿದ್ದಾಳೆ. ಅಂದ್ರೆ ರಿಯಾಲಿಟಿ ಶೋನಲ್ಲಿ ಇವಳು ಸೋಲ್ತಾಳೆ, ಆದ್ರೆ ಜನರು ಈಕೆಯನ್ನ ಗೆಲ್ಲಿಸ್ತಾರೆ. ಇದೀಗ ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. NDA ಭರ್ಜರಿ ಗೆಲುವು ದಾಖಲಿಸಿದೆ. ಆ ಗೆಲುವು ಏನೇ ಇರಲಿ, ಆದರೆ ಈ ಹುಡುಗಿಯ ಗೆಲುವು ಮಾತ್ರ ಎಲ್ಲರಿಗೂ ಕೂಡ ಸ್ಫೂರ್ತಿಯ ಗೆಲುವಾಗಿದೆ. ಕಾರಣ 25 ವರ್ಷದ ಗಾಯಕಿ ಈಕೆ 12,000 ಮತಗಳ ಅಂತರದಿಂದ ಭರ್ಜರಿಯಾಗಿ ಪ್ರತಿಸ್ಪರ್ಧಿಯಾಗಿರುವಂತಹ ಅಲಿನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ RJDಯ ವಿನೋದ್ ಮಿಶ್ರಾ ಅವರನ್ನ ಸೋಲಿಸುವ ಮೂಲಕ ರಾಜ್ಯ ರಾಜಕೀಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾಳೆ. ಹೇಳಿ ಕೇಳಿ ಈ ಆಲಿನಗರ ಅನ್ನುವಂಥ ಕ್ಷೇತ್ರ, ಇಲ್ಲಿ ಬಹುಸಂಖ್ಯಾತರಾಗಿ ಮುಸ್ಲಿಮರಿದ್ದಾರೆ. ಜೊತೆಗೆ ಈಕೆ ಮಾಡಿರುವಂತಹ ಒಂದು ಪ್ರಚಾರ ಕ್ರಿಯೆಗಳು, ಜೊತೆಗೆ ಜನರಲ್ಲಿ ಈಕೆ ಮಾಡಿರುವಂತಹ ಕೆಲವು ವಿಚಾರಧಾರೆಗಳು ಬಹಳಷ್ಟು ಆ ಭಾಗದ ಜನರನ್ನ ಇಂಪ್ರೆಸ್ ಮಾಡಿದೆ. ಜೊತೆಗೆ ಈ ಮೈಥಿಲಿ ಅವರು ಇದೇ ವರ್ಷ ಜುಲೈನಲ್ಲಿ 25ನೇ ವರ್ಷಕ್ಕೆ ಕಾಲಿಟ್ಟರು. ಆಲಿನಗರದಲ್ಲಿ ಬಿಜೆಪಿ ಗೆಲುವು ಸಾಧಿಸ ಇರುವಂಥದ್ದು ಕೂಡ ಇದೇ ಮೊದಲು ಅನ್ನುವಂಥದ್ದು ಕೂಡ ಮತ್ತೊಂದು ವಿಶೇಷ. ಜೊತೆಗೆ ಜಾನಪದ ಹಾಡುಗಾರಿಕೆ, ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಇವಳು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ಲು. ಭಾರತದಾದ್ಯಂತ ಗಮನ ಸೆಳೆದಿರುವಂತಹ ಮೈಥಿಲಿ ಈ ಗೆಲುವಿನ ಮೂಲಕ ಬಹಳಷ್ಟು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದಾಳೆ. ಈ ಹಿಂದೆ ಲಿಟಲ್ ಚಾಂಪ್ಸ್ 2011ರಲ್ಲಿ, ಜೊತೆಗೆ ಇಂಡಿಯನ್ ಐಡಲ್ನಲ್ಲಿ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ಳುವ ಮೂಲಕ ಮತ್ತಷ್ಟು ಜನಪ್ರಿಯರಾಗಿದ್ರು. ಇದೀಗ ಮೈಥಿಲಿಯ ಈ ಗೆಲುವು ಏನಿದೆ ನೋಡಿ, ಬಹಳಷ್ಟು ಜನರಿಗೆ ಸ್ಫೂರ್ತಿಯ ಗೆಲುವು. ಯಾಕಂದ್ರೆ 25 ವರ್ಷ ಪ್ರಾಯದಲ್ಲೂ ಕೂಡ MLA ಆಗ್ಬೋದು, ಶಾಸಕಿ ಆಗ್ಬೋದು, ಅದರಲ್ಲೂ ಕೂಡ ರಿಯಾಲಿಟಿ ಶೋನಲ್ಲಿ ಸೋತಿರಬಹುದು, ಆದರೆ ಚುನಾವಣೆಯಲ್ಲಿ ಗೆದ್ದು ಜನರ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಹೇಳೋದು ಬಹುಶಃ ನಾವೇನೇನಾದ್ರೂ ಬಯಸಿದ್ರೆ ದೇವರು ನಮಗೆ ಅದಕ್ಕಿಂತ 2 ಪಟ್ಟು 3 ಪಟ್ಟು ಜಾಸ್ತಿ ಕೊಡ್ತಾನೆ ಅನ್ನುವಂಥದ್ದು. ಅದಕ್ಕೆ ಅದೃಷ್ಟ ಬೇಕು, ಜೊತೆಗೆ ದೇವರ ಆಶೀರ್ವಾದ ಬೇಕು ಅನ್ನೋಂಥದ್ದು. ಅದಕ್ಕೆ ಬಹುಶಃ 100ಕ್ಕೆ 100 ಮಾದರಿಯಾಗಿರುವಂತಹ ಸ್ಫೂರ್ತಿಯ ಕತೆ ಈ ಮೈಥಿಲಿ ಅನ್ನುವಂತಹ ಹುಡುಗಿಯ ಕತೆ.